ಸಮಾಜದ ಬಡ ವರ್ಗದ ಜನರಿಗೆ ಮನೆ ನಿರ್ಮಾಣ, ಮದುವೆ, ಆರೋಗ್ಯ, ಶಿಕ್ಷಣ ಇತ್ಯಾದಿಗಳಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಉಳ್ಳವರಿಂದ ಪಡೆದು ಇಲ್ಲದವರಿಗೆ ನೀಡುವ ವ್ಯವಸ್ಥೆ ಇದಾಗಿದ್ದು, ದಾನಿಗಳ ಸಹಕಾರದೊಂದಿಗೆ 5 ಕೋಟಿಗೂ ಹೆಚ್ಚು ಸಹಕಾರವನ್ನು ನೀಡಲಾಗಿದೆ ಎಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಹೇಳಿದರು. ಹೆಜಮಾಡಿಯ ಗುಂಡಿಬಳಿ ಪಡುಬಿದ್ರಿ ಬಂಟರ ಸಂಘ ಹಾಗೂ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನೆರವಿನೊಂದಿಗೆ 6.5 ಲಕ್ಷ ರೂಪಾಯಿ ವ್ಯಯಿಸಿ ನಿರ್ಮಿಸಲಾದ ಮನೆಯನ್ನ ಇಂದಿರಾ ಶೆಟ್ಟಿ ಎಂಬುವರಿಗೆ ಹಸ್ತಾಂತರಿಸಿ ಮಾತನಾಡಿದರು. ದೊಡ್ಡ ಎತ್ತೊಂದು ದಾಂತಿನ ಕಲೆಗೆ ಅವು ಇಡೀ ಊರುಡು ಕರಾವಳಿ ಒಲ್ಲ ಒಂಜಿ ಮುಲಿತ ಇಲ್ಲಿ ಬಂಟೆ ಉಪ್ಪರವಲ್ಲಿಂದ ಒಂಜಿ ಆಸೆ ಆಯ್ತು. ಒಟ್ಟು ಬೇತ ಸಮಾಜದ ಕಲೆಗಿಲ್ಲ ಎಂಗಲ್ ತೀರ್ನೆ ಆತ ಮಲ್ತೊಂದಿಲ್ಲ ಏನು ಬರ್ತಂಡ ಏರಿ ಅಪ್ಲಿಕೇಶನ್ ಕೊಂಡಲ್ಲ ಇವರು ಲೈಕ್ ಇಜ್ಜಿನ ಬಂತುಜ ಮೂರು ಕರ್ನೇರಿ ರೆಡ್ ಬಿಲ್ಲವಾಸಿ ಬಂದ ಅಂಚನೆ ಬೇತೇನೆ ಬೇತೆ ಕೋಡಿ ಏರಿ ಅಪ್ಲಿಕೇಶನ್ ಮಲ್ತಲ್ಲ ಆ ಕಡೆ ಎಲ್ಲ ಸಪೋರ್ಟ್ ಮಾಡ್ತಾರಲ್ಲ. ಟೋಟಲಿ ಜಾಗತಿಕ ಬಂಟರ ಸಂಘ ದಾನಿಲ್ಲಕಲ್ನ ನೆರವು ಹತ್ರ ಮಸ್ತ್ ಸಾಧಾರಣ 5 ಕೋಟಿ ಹೆಚ್ಚ ಆಸಕ್ತರಿಗೆ ಸಹಾಯ ಮಾಡ್ತಂದುಂಟು. ನನ್ನ ಲೆಕ್ಕದ ಉದ್ದೇಶವೇ ನೀನು ಪಡುಬಿದ್ರಿ ಬಂಟ ಸಂಘ ದೇವ ಪ್ರೋಸೆಸ್ ಇರಲಿಲ್ಲ ಬಾರಿ ಗಂಟೆ ಕೆಲಸ ಮಾಡ್ತಂದಿಲ್ಲ. ಪ್ರತಿ ಬಂಟ ಸಂಘದ ಕುಲ್ಲ ಕೆಲಸ ಮಾಡ್ತಿರಂದ ಒಂಜಿ ಬಂಗ ಅಡು ಏರು ಇತ್ತಂದ ಆಗಲಿಕ್ಕೆ ಒಂಜಿ ಶಕ್ತಿ ಆದ ಸಮಾಜ ಉಂಟುಂದ ಆಯ್ತು ಏರಿಲ್ಲ ಅಂತ ಕಷ್ಟ ನಮ್ಮಲ್ಲಿ ಪಾಲ್ಗೆ ತೊಗೊಂಡು. ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಪಡುಬಿದ್ರಿ ವ್ಯಾಪ್ತಿಯ ಬಂಟ ಸಮಾಜದ ಅರ್ಹರಿಗೆ ಬೇಕಾದ ಸವಲತ್ತುಗಳನ್ನು ನೀಡಲು ಸಂಘ ಬದ್ಧವಾಗಿದೆ. ಸಂಘದಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಬೆಳಪು ಬಳಿ ಇನ್ನೊಂದು ಮನೆ ನಿರ್ಮಾಣ ಮಾಡಲಾಗಿದೆ. ಅದನ್ನು ಶೀಘ್ರ ಹಸ್ತಾಂತರಿಸಲಾಗುವುದೆಂದು ಹೇಳಿದರು. ಪಡುಬಿದ್ರಿ ಬಂಟ ಸಂಘದ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಜಾಗತಿಕ ಬಂಟ ಸಂಘದವರ ಸಹಕಾರದಿಂದ ಅತಿ ಬಂಟ ಸಮಾಜದಲ್ಲಿ ಅತಿ ಬಡವರು, ಕಡುಬಡವರು, ಮನೆ ಇಲ್ಲದವರು, ಭಾಳ ಸಂಕಷ್ಟದಲ್ಲಿ ಜೀವನ ಮಾಡುವವರಿಗೆ ಈ ಒಂದು ಮನೆಯನ್ನು ನಿರ್ಮಿಸಿಕೊಡುವಂಥ ಕೆಲಸವನ್ನು ಸುಮಾರು 6.5 ಲಕ್ಷ ವೆಚ್ಚದಲ್ಲಿ ಮಾಡಿದ್ದೇವೆ. ನಮಗೆಲ್ಲ ಇದಕ್ಕೆ ಪ್ರೇರಣೆ ನಮ್ಮ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿ ಅವರು ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ನಂತರ ಬಂಟ ಸಮಾಜದಲ್ಲಿ ಯಾರು ಕಟ್ಟಕಡೆಯ ಜನರಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಯಾರು ಇನ್ನೂ ಕೂಡ ಆರೋಗ್ಯವಿಲ್ಲದೆ ಮನೆಯಲ್ಲೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ, ಮನೆ ಇಲ್ಲದವರಿದ್ದಾರೆ, ಅಂಥವರನ್ನೆಲ್ಲ ಗುರುತಿಸಿ ನಮ್ಮೆಲ್ಲ ಸಂಘದವರಿಗೂ ಆಗಾಗ ನಮಗೆ ಮಾಹಿತಿಯನ್ನು ನೀಡಿ ನಾನು ಸಹಕಾರ ಮಾಡ್ತೀನಿ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗೌರವ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಉಪಾಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಾಣೇಶ್ ಹೆಜಮಾಡಿ, ಪಡುಬಿದ್ರಿ ಬಂಟರ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ ಪಡುಹಿತ್ಲು, ಬನ್ಸ್ ವೆಲ್ಫೇರ್ ಟ್ರಸ್ಟ್ನ ಟ್ರಸ್ಟಿ ಮಾಧವಾಸಿ ಶೆಟ್ಟಿ, ಯುವ ಬಂಟರ ವಿಭಾಗದ ಅಧ್ಯಕ್ಷ ನವೀನ್ ಎನ್ ಶೆಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷೆ ನೇತ್ರಾವತಿ ಶೆಟ್ಟಿ, ಮಾಜಿ ಅಧ್ಯಕ್ಷೆಯರಾದ ಶೋಭಾ ಜಗದೀಶ್ ಶೆಟ್ಟಿ ಮತ್ತು ಅಕ್ಷತಾ ಶೆಟ್ಟಿ, ಕಾರ್ಯದರ್ಶಿ ಜ್ಯೋತಿ ಶೆಟ್ಟಿ ಯರ್ಮಳ್, ಪದಾಧಿಕಾರಿಗಳಾದ ಸುಧಾಕರ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.